ಮಂಜೇಶ್ವರ ಕರಾವಳಿಯಲ್ಲಿ ಕೃತಕ ಪಾರು ಯೋಜನೆ ಯಶಸ್ವಿ. ಮತ್ಸ್ಯ ಸಂಪತ್ತು ವೃದ್ಧಿಯಿಂದ ಮೀನುಗಾರರ ಮುಖದಲ್ಲಿ ಮಂದಹಾಸ. ಸಮುದ್ರದಲ್ಲಿ ಕ್ಷೀಣಿಸುತ್ತಿರುವ ಮತ್ಸ್ಯ ಸಂಪತ್ತನ್ನು ಮರುಪೂರಣ ಮಾಡುವ ಉದ್ದೇಶದಿಂದ ಮೀನುಗಾರಿಕಾ ಇಲಾಖೆಯು ಮಂಜೇಶ್ವರ ಫಿಶಿಂಗ್ ಹಾರ್ಬರ್ ಸಮೀಪ ಜಾರಿಗೆ ತಂದ ಕೃತಕ ಪಾರು ಯೋಜನೆ ಭಾರಿ ಯಶಸ್ಸು ಕಂಡಿದೆ. ಯೋಜನೆಯ ಭಾಗವಾಗಿ ಸಮುದ್ರದ ಆಳದಲ್ಲಿ ಅಳವಡಿಸಲಾದ ಕಾಂಕ್ರೀಟ್ ಬ್ಲಾಕ್ಗಳು ಈಗ ಮೀನುಗಳ ಬೃಹತ್ ಆವಾಸ ಸ್ಥಾನವಾಗಿ ಮಾರ್ಪಟ್ಟಿದ್ದು ಕರಾವಳಿಯ ಮೀನುಗಾರರಿಗೆ ಹೊಸ ಆಶಾಕಿರಣವಾಗಿವೆ. ಕೂಂದಲ್ ಮೀನುಗಳ ಲಭ್ಯತೆಯಲ್ಲಿ ಏರಿಕೆ. ಸಮುದ್ರದ ಮಲಿನೀಕರಣ ಹಾಗೂ ಹವಾಮಾನ ವೈಪರೀತ್ಯಗಳಿಂದ ನೈಸರ್ಗಿಕ ಹವಳದ ದಿಬ್ಬಗಳು ಕ್ರಮೇಣ ನಾಶವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಮಾನವ ನಿರ್ಮಿತ ವ್ಯವಸ್ಥೆಯನ್ನ ರೂಪಿಸಲಾಗಿತ್ತು. ಈಗ ಈ ಕೃತಕ ದಿಬ್ಬಗಳ ಆಶ್ರಯದಲ್ಲಿ ಕೂಂದಲ್ ಮೀನುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿರುವುದನ್ನು ಸ್ಥಳೀಯ ಮೀನುಗಾರರು ತಿಳಿಸಿದ್ದಾರೆ. ಇದರೊಂದಿಗೆ ಬಂಗುಡೆ, ಚೂರೆ ಹಾಗೂ ವಿವಿಧ ಜಾತಿಯ ಸಿಗಡಿಗಳ ಸಂತಾನೋತ್ಪತ್ತಿಗೂ ಈ ಪ್ರದೇಶ ಸುರಕ್ಷಿತ ತಾಣವಾಗುತ್ತದೆ. 7.5 ಕೋಟಿ ವೆಚ್ಚದ ಯೋಜನೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸುಮಾರು 7.5 ಕೋಟಿ ವೆಚ್ಚದಲ್ಲಿ ಮಂಜೇಶ್ವರ ಹಾಗೂ ಶಿರಿಯ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಒಟ್ಟು ವೆಚ್ಚದಲ್ಲಿ 60% ಕೇಂದ್ರ ಸರ್ಕಾರ ಹಾಗೂ 40% ರಾಜ್ಯ ಸರ್ಕಾರ ಭರಿಸಿದೆ. ಯೋಜನೆಯಡಿ ಸಮುದ್ರದ 10ರಿಂದ 20 ಮೀಟರ್ ಆಳದ ಪ್ರದೇಶದಲ್ಲಿ ವಿಭಿನ್ನ ಆಕಾರದ 150 ಕಾಂಕ್ರೀಟ್ ಬ್ಲಾಕ್ಗಳನ್ನು ನಿಕ್ಷೇಪಿಸಲಾಗಿದೆ. ಈ ಬ್ಲಾಕ್ಗಳ ಮೇಲೆ ಪಾಚಿಗಳು ಸುಲಭವಾಗಿ ಬೆಳೆಯುತ್ತಿದ್ದು ಮೀನುಗಳಿಗೆ ಹೇರಳವಾದ ಆಹಾರ ದೊರೆಯುತ್ತಿದೆ. ಮೀನುಗಾರರ ಆದಾಯಕ್ಕೆ ದೀರ್ಘಕಾಲಿಕ ನೆರವು. ಹವಾಮಾನ ವೈಪರೀತ್ಯವು ಸಮುದ್ರದ ಜೈವಿಕ ವೈವಿಧ್ಯತೆಗೆ ಸವಾಲೊಡ್ಡುತ್ತಿರುವ ಈ ಸಮಯದಲ್ಲಿ ಕೃತಕ ಪಾರುಗಳು ಮೀನುಗಾರರ ಜೀವನೋಪಾಯಕ್ಕೆ ಭದ್ರತೆ ನೀಡಲಿವೆ. ಇವು ಮೀನುಗಳ ನೈಸರ್ಗಿಕ ಸಂತಾನೋತ್ಪತ್ತಿಯನ್ನು ಉತ್ತೇಜಿಸುವುದರ ಜೊತೆಗೆ ಅನಧಿಕೃತ ಮೀನುಗಾರಿಕೆಯನ್ನು ತಡೆಯಲು ಸಹಕಾರಿಯಾಗಲಿವೆ ಎಂದು ಫಿಶರೀಸ್ ಎಕ್ಸ್ಟೆನ್ಷನ್ ಅಧಿಕಾರಿ ಎನ್ ಶಿನಾಸ್ ತಿಳಿಸಿದ್ದಾರೆ. ಮಂಜೇಶ್ವರದಲ್ಲಿ ಯೋಜನೆ ಸಾಧಿಸಿರುವ ಯಶಸ್ಸು ಕರಾವಳಿಯ ಇತರ ಭಾಗಗಳಿಗೂ ಮಾದರಿಯಾಗಿದ್ದು ಮುಂದಿನ ದಿನಗಳಲ್ಲಿ ಮೀನುಗಾರರ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರ ಬದಲಾವಣೆ ತರುವ ನಿರೀಕ್ಷೆ ವ್ಯಕ್ತವಾಗಿದೆ. മത്സ്യ ഗ്രാമങ്ങളെ ആധുനികവൽക്കരിക്കുക എന്ന ലക്ഷ്യത്തോടുകൂടി കേന്ദ്ര സംസ്ഥാന സർക്കാരുകളുടെ നേതൃത്വത്തിൽ നടപ്പിലാക്കുന്ന ഇന്റഗ്രേറ്റഡ് മോഡേൺ കോസ്റ്റൽ ഫിഷിംഗ് വില്ലേജ് പദ്ധതി അഥവാ സംയോജിത ആധുനിക മത്സ്യഗ്രാമ പദ്ധതിയുടെ ഭാഗമായിട്ടാണ് നമ്മുടെ കാസർഗോഡ് ജില്ലയിൽ ശിറിയ മത്സ്യഗ്രാമത്തെ തെരഞ്ഞെടുത്തിട്ടുള്ളത്. ഏകദേശം 7.5 കോടിയുടെ പദ്ധതികളാണ് ശിറിയ മത്സ്യഗ്രാമത്തിൽ വകുപ്പ് മുഖേന നടപ്പിലാക്കുന്നത്. അതിൽ തന്നെ പ്രധാനപ്പെട്ട ഒരു പദ്ധതിയാണ് നമ്മുടെ ആർട്ടിഫിഷ്യൽ റീഫ് ഇൻസ്റ്റാളേഷൻ പദ്ധതി. ഏകദേശം 150ഓളം ആർട്ടിഫിഷ്യൽ റീഫുകളാണ് കഴിഞ്ഞ ഡിസംബർ മാസം നമ്മൾ ശരിയ, അതായത് നമ്മുടെ ഹാർബറിനോട് ചേർന്നിട്ടുള്ള 4 നോട്ടിക്കൽ മൈലിനുള്ളിലുള്ള കടലിൽ നിക്ഷേപിച്ചിട്ടുള്ളത്. മത്സ്യസമ്പത്ത് വർദ്ധിപ്പിക്കുക, അതോടൊപ്പം തന്നെ മത്സ്യത്തൊഴിലാളികൾക്ക് കൂടുതൽ തൊഴിലവസരങ്ങൾ സൃഷ്ടിക്കുക എന്നുള്ള ലക്ഷ്യത്തോടു കൂടിയാണ് ഈ ഒരു പദ്ധതി സർക്കാർ നടപ്പിലാക്കുന്നത്. ഈ ഒരു പദ്ധതിയുടെ 60% കേന്ദ്ര വിഹിതവും 40% സംസ്ഥാന വിഹിതവുമാണ് കണ്ടെത്തിയിട്ടുള്ളത്. 31 ലക്ഷം രൂപയാണ് നമ്മുടെ ഈ പദ്ധതിക്ക് വേണ്ടിയിട്ട് സർക്കാർ അനുവദിച്ചിരിക്കുന്നത്. കേരള കോസ്റ്റൽ ഏരിയ ഡെവലപ്മെന്റ് കോർപ്പറേഷൻ മുഖേനയാണ് നമ്മുടെ ഈ പദ്ധതി നടപ്പിലാക്കുന്നത്. മത്സ്യത്തൊഴിലാളികളെ സംബന്ധിച്ചിടത്തോളം ഏറ്റവും ഉപകാരപ്പെട്ട ഒരു പദ്ധതിയായിട്ടാണ് ഈ ഒരു ആർട്ടിഫിഷ്യൽ റീഫ് പദ്ധതിയെ മനസ്സിലാക്കുന്നത്.